ಪುತ್ತೂರಿನ ಎವಿಜೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಈ ಹಿಂದೆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಭಿವೃದ್ಧಿ ಕುಂಠಿತ, ಗುಂಪು ರಾಜಕೀಯವನ್ನ ಕಂಡಿದ್ದೇವೆ. ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿರೋದು ನೋಡಿದರೆ ಮುಖ್ಯಮಂತ್ರಿಯವರು ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿದ್ದಾರೆ. ಇದು ಭೀಷ್ಮನ ಕೊನೆಯ ದಿನದಂತಾಗುತ್ತದೆ ಎಂದು ನಾನು ಭಾವಿಸಿದ್ದೇನೆ. ಒಬ್ಬ ಒಕ್ಕಲಿಗ ಸಮಾಜದ ವ್ಯಕ್ತಿ ಮುಖ್ಯಮಂತ್ರಿ ಆಗಿರುವುದು ನಮಗೆ ಗೌರವ ಇದೆ. ಆದರೆ ಅವರ ಯೋಚನೆ ಯಶಸ್ವಿಯಾಗಿ ಪೂರೈಸಲು ಈಗಿನ ದಿನದಲ್ಲಾಗುವುದಿಲ್ಲ ಎಂದರು. ಚುನಾವಣಾ ವಿಚಾರದಲ್ಲಿ ನಾನು ಸ್ಪರ್ಧಿಯಲ್ಲ, ನಾನೊಬ್ಬ ಸಂತೃಪ್ತ ರಾಜಕಾರಣಿ. ಆದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಪೇಕ್ಷಿತ, ಹಾಗೆಂದು ಲಾಬಿ ಮಾಡೋದಿಲ್ಲ. ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಎಲ್ಲ 13 ಮಂದಿ ನನ್ನ ಹೆಸರನ್ನೇ ಉಲ್ಲೇಖಿಸಿದ್ದಾರೆ. ಇನ್ನು ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನಾನು ಬದ್ಧ ಎಂದು ಡಿವಿಎಸ್ ನುಡಿದರು. ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಕೇಂದ್ರದ ತೀರ್ಮಾನ ಅಂತಿಮ ಎಂದರು. ರಾಜಕಾರಣದಲ್ಲಿ ಶುದ್ಧೀಕರಣ ನಡೆಯುತ್ತಿದೆ. ಶುದ್ಧೀಕರಣ ಮಾಡುವ ಪ್ರಯತ್ನದಲ್ಲಿ ಸದಾನಂದಗೌಡ ಯಶಸ್ವಿಯಾಗಿದ್ದಾನೆ. ಆದರೆ ಶುದ್ಧೀಕರಣ ವಿಚಾರದಲ್ಲಿ ಪುತ್ತೂರು ನನ್ನ ಲೆವೆಲಿನದ್ದು ಅಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ, ರಾಜ್ಯದ ಅಧ್ಯಕ್ಷನಾಗಿ, ಸಚಿವನಾಗಿ ಎಲ್ಲವನ್ನೂ ಮಾಡಿದವನು ಎಂದರು. ನೋಡಿ, ಯತ್ನಾಳ್ರನ್ನ ಎಲ್ಲ ಗಂಗಾ ಸ್ನಾನಕ್ಕೆ ಕಳಿಸ್ಕೊಟ್ಟಿದ್ದೀವಿ. ನಿಮ್ಮ ಇವರನ್ನು ಸೋಮಶೇಖರರನ್ನು ಹೋಗಿ ನಿಮ್ಮ ದಾರಿ ನೀವು ನೋಡಿ ಅಂತ ಹೇಳಿದ್ದೀವಿ. ಶಿವರಾಮ ಹೆಬ್ಬಾರರನ್ನು, ಹೀಗೆ ಶುದ್ಧೀಕರಣ ನಡೀತಾನೇ ಇರ್ತದೆ. ಒಂದು ರಾಜಕಾರಣದಲ್ಲಿ ಎಲ್ಲವೂ ಶುದ್ಧಿಯಾದಂಥ ರಾಜಕೀಯ ಅಂತ ಯಾರಿಗೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಶುದ್ಧೀಕರಣ ಮಾಡುವಂಥ ಪ್ರಯತ್ನದಲ್ಲಿ ಸದಾನಂದಗೌಡ ಯಶಸ್ವಿಯಾಗಿದ್ದಾನೆ ಅಂತ ಹೇಳುವಂಥದ್ದು ನಾನು ಇಡೀ ರಾಜ್ಯದ ಜನರಿಗೆ ಹೇಳಬಲ್ಲೆ. ಅದು ಪುತ್ತೂರಲ್ಲಿ ಅದು ಪುತ್ತೂರಿನ ಅದೆಲ್ಲ ನನ್ನ ಲೆವೆಲಿಂದಲ್ಲ, ಅದು ನನಗಿಂತ ಸಣ್ಣ ಲೆವೆಲಿಂದ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ, ರಾಜ್ಯದ ಅಧ್ಯಕ್ಷ ಆಗಿ, ಕೇಂದ್ರದ ಸಚಿವನಾಗಿ ಎಲ್ಲವನ್ನು ಮಾಡಿದವನು. ನಾನು ಇನ್ನು ಈ ಕೆಳಗಿಂದಕ್ಕೆಲ್ಲ ನಾವು ಬರಲಿಕ್ಕೆ